ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಭಿಸುವ ನಮ್ಮ ಸುರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ, ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ದಾಲ್ ಸತ್ಯನ ಸೂಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಡೂರು, ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತು ನಮ್ಮ ಜೊತೆ ಜ್ಯೋತಿ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಕು. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ಅಡುಗೆ ಮನೆಗೆ ಬಂದಮೇಲೆ ಚೆನ್ನಾಗಿರ್ಲೇಬೇಕಲ್ಲ, ಅಡುಗೆ ಕೂಡ ಚೆನ್ನಾಗಿ ಆಗಬೇಕಾದ್ರೆ ಚೆನ್ನಾಗಿರಬೇಕು. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀವಿ? ಒಂದು ಕಣಲೆದು ಸುಕ್ಕ ಮಾಡ್ತೇನೆ. ಕಣಲೆ ಸುಕ್ಕ ಸ್ಪೆಷಲ್ ಆಗಿ ಇದು ನೋಡಿ, ಭಾರಿ ಚಂದ ಉಂಟು. ಅಂದರೆ ಇವಾಗಿನ ಮಳೆಗಾಲದ ಟೈಮ್ ಕಣಲೆಲ್ಲ ಸಿಗೋದು ಅಪರೂಪ ಅಲ್ಲ. ಅಂದರೆ ಎಲ್ಲಿಂದ, ಅಂದರೆ ನೀವು ತೋಟದಲ್ಲೆಲ್ಲ ಕಣಲೆ ಇತ್ತ? ಇಲ್ಲ, ಇದು ನಾನು ಮಾರ್ಕೆಟಿಂಗ್. ಈಗ ಮಾರ್ಕೆಟಿಂಗ್ ಕೂಡ ಕಣಲೆ ಸಿಗುತ್ತಲ್ಲ. ಕಣಲೆಯಿಂದ ಪತ್ರೊಡೆ ಎಲ್ಲ ಮಾಡ್ತಾರಲ್ಲ, ಕಣಲೆ ಪತ್ರೊಡೆ ಈ ಥರ ಎಲ್ಲ. ಓಕೆ, ಇವತ್ತು ಕಣಲೆದು ಸುಕ್ಕ. ಇನ್ನೊಂದು ಹೆಸರು ಕಾಳು, ಮೊಳಕೆ ಕಟ್ಟಿದ ಕಾಳಿನ ಪಲ್ಯ. ಮೊಳಕೆ ಕಟ್ಟಿದ ಕಾಳಿನ ಪಲ್ಯ ಅಲ್ಲ. ಈ ಮಳೆಗಾಲಕ್ಕೆಲ್ಲ ಈ ಥರದ ಫುಡ್ ಎಲ್ಲ ಸಿಕ್ಕಿದ್ರೆ ಗಮ್ಮತ್ತಿರುತ್ತೆ. ಓಕೆ, ರೆಡಿ ಮಾಡುವಲ್ಲ? ಓಕೆ ಬನ್ನಿ. ಅಡುಗೆ ಮನೆಗೆ ಬಂದಾಯ್ತು. ಈಗ ಫಸ್ಟಿಗೆ ಯಾವ್ದು ಮಾಡುವ? ಅಂದರೆ ಕಣಲೆ ಗಸಿ ಅಲ್ಲ. ಫಸ್ಟ್ ನನಗೊಂದು ಜಾರ್ ಕೊಡಿ, ಇದು ಮಿಕ್ಸಿ ಮಾಡ್ಕೊಳ್ಳಿ. ಓಕೆ, ಫಸ್ಟಿಗೆ ನೋಡಿ, ಫಸ್ಟಿಗೆ ನೀವು ಅಡುಗೆ ಕರೆಕ್ಟ್ ಹೇಳಿದ್ರಿ. ಅಂದರೆ ಈಗ ಫಸ್ಟಿಗೆ ಕಣಲೆ ಗಸಿ ಮಾಡೋದಲ್ಲ. ಹಾಗಾದರೆ ಅದಕ್ಕೆ ಜಾರ್ ಬೇಕಲ್ಲ. ಅಂದರೆ ಈಗ ಎಲ್ಲ ಮಿಕ್ಸ್ ಮಾಡ್ಲಿಕ್ಕೆ ಉಂಟಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಲಿಕ್ಕೆ ಉಂಟಲ್ಲ. ಓಕೆ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಜಾಸ್ತಿ ಬೇಕಾ? ಬೇಕು. ಓಕೆ, ಇಷ್ಟನ್ನು ಮಿಕ್ಸ್ ಮಾಡಬೇಕಾ? ನೀರು ಹಾಕಬೇಕಾ? ನೀರು ಹಾಕಬೇಕು. ಓಕೆ, ಸಾಕು. ನೈಸ್ ಆಗಬೇಕಲ್ಲ. ನಮ್ಮ ಮೆಕ್ಕಾಯಿಯವರ ಮಿಕ್ಸಿಯಲ್ಲಿ ಮಾಡಿದರೆ ಬೇಗ ನೈಸ್ ಆಗ್ತದೆ. ಮೆಣಸು ಸ್ವಲ್ಪ ಜಾಸ್ತಿ ಹಾಕಿದ ಕಾರಣ ಹೇಗೆ ಬರ್ತಂತ ನೋಡಿ. ಹೌದು, ಖಾರ ಬರ್ತಂತಲ್ಲ. ಮೆಣಸು ಮತ್ತು ಈರುಳ್ಳಿ, ಯಾವುದು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ. ಬೆಳ್ಳುಳ್ಳಿ, ಕಾಯಿ ಮೆಣಸು. ಹೌದು, ಅದರ ಘಾಟ್ ಹಾಗೆ ಹೊಡಿತಂತೆ. ಇನ್ನು ನೆಕ್ಸ್ಟ್ ಎಂತ ಮಾಡುವ? ನನಗೊಂದು ಬಾಣಲೆ ಕೊಡಿ. ಬಾಣಲೆ ಇಡಬೇಕಲ್ಲ, ಒಲೆ ಒಲಿಸಬೇಕು. ಆಯಿಲ್ ಹಾಕ್ಬೇಕಾ? ಹಸುವಿನ ಗೀ ಹಾಕಿ. ಓಕೆ, ಹಸುವಿನ ಗೀ ಹಾಕಬೇಕಲ್ಲ. ಹಾಗಾದರೆ KC ಅವರ ಹಸುವಿನ ಶುದ್ಧವಾದಂತಹ ತುಪ್ಪ ಹಾಕ್ತದೆ. ಎಷ್ಟು? 1 ಸ್ಪೂನ್ ಸಾಕ? 2-3 ಹಾಕಿ. 2-3. ಕಣಲೆ ಇದು ನೀರು 5-6 ದಿವಸ ನೀರು ಚೆನ್ನಾಗಿ ತೆಗಿಬೇಕು. ಮತ್ತೆ ಈಗ ನಾನು ಬೇಯಿಸ್ಕೊಂಡೇ ತಂದಿದ್ದೇನೆ. ಅಂದರೆ ಈಗ ಬಿಸಿ ನೀರಲ್ಲಿ ಬೇಯಿಸ್ಕೊಳ್ಬೇಕಾ? ಬೇಯಿಸಿ ನೀರನ್ನು ಚೇಂಜ್ ಮಾಡ್ಕೊಳ್ಬೇಕು. ಹೌದು. ಎಷ್ಟು ಹೇಳಿದ್ರೆ 5-6 ಸಲ? ಒಂದು 3 ದಿವಸ ನೀರಲ್ಲೇ ಇರಬೇಕು. ಅಂದರೆ 3 ದಿವಸ ನೀರಲ್ಲೇ ಇರಬೇಕಲ್ಲ. ನೀರು ಚೇಂಜ್ ಮಾಡಿ ಮತ್ತೆ 4ನೇ ದಿವಸ ಬೇಯಿಸ್ಬೇಕು. ಅವಾಗಿಂದ ಆವಾಗ ಮಾಡ್ಲಿಕ್ಕಿಲ್ಲ? ಇಲ್ಲ. ಅವಾಗಿಂದ ಮಾಡಿದರೆ ಏನು ವಿಷಯ ಇರುತ್ತಾ? ಇಲ್ಲ, ಅದು ಸ್ಮೆಲ್ ಇರ್ತದೆ. ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಂಡು. ಅರಿಶಿನ ಮೊದಲೇ ಹಾಕಿದ ಕಾರಣ ನಾವು ಮತ್ತೆ ಹಾಕಬೇಕು ಅಂತ? ಇಲ್ಲ, ಹಾಗೆ ಅದು ಸ್ವಲ್ಪ ಬಿಸಿ ಆಗಬೇಕು. ಜೀರಿಗೆ ಹುಡಿ ಅಲ್ಲ? ಜೀರಿಗೆ ಹುಡಿ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ. ಹೌದು. ಅಂದರೆ ಈ ಥರ ಕಣಲೆಯನ್ನು ಏನು ನೀರಲ್ಲೇ ಹಾಕಿಟ್ಟು ಸ್ವಲ್ಪ ಈಗ ಮಾವಿನಕಾಯಿ ಮಿಡಿ ಎಲ್ಲ ಹಾಕ್ತಾರಲ್ಲ, ಹಾಗೆ ಹಾಕಿಟ್ಟು ಉಪ್ಪಿನಕಾಯಿ ಸಹ ಮಾಡ್ಬೋದು. ಉಪ್ಪಿನಕಾಯಿ ಮಾಡ್ಬೋದಲ್ಲ?
ಹಾಗೆ ಹಾಗಾದರೆ ಕಣಿಲೆಯನ್ನು ನೀರಲ್ಲಿ ಹಾಕಿ ಉಪ್ಪು ನೀರಲ್ಲಿ ಹಾಕಿಡ್ಬೋದು ಅಂತ ಹೇಳಿ. ಹೌದು, ಉಪ್ಪು ನೀರಲ್ಲಿ ಹಾಕಿಡಬೇಕು. ಓಕೆ. ಕಣಿಲೆ ಅಂದರೆ ಇದು ದೊಡ್ಡದಾದರೆ ಬಿದಿರಿ ಆಗುತ್ತಲ್ಲ. ಹೌದು ಹೌದು, ಬಿದಿರು. ಬಿದಿರಿನ ಅಕ್ಕಿ ಎಲ್ಲ ಕೇಳಿದಿರಾ ನೀವು? ಬಿದಿರಿನ ಅಕ್ಕಿ ಸಿಗುತ್ತೆ ಹಾಗೆ ಹೀಗೆ ಅಂತೆಲ್ಲ. ಅದು ಅಸ್ಸಾಮಲ್ಲಿ ಎಲ್ಲ ಮಾಡ್ತಾರೆ, ಬಿದಿರೆಲ್ಲ ಒಳಗಡೆ ಅಕ್ಕಿನೆಲ್ಲ. ಅಕ್ಕಿ ಹೌದು, ಅನ್ನ ಮಾಡ್ತಾರೆ. ಅನ್ನ ಮಾಡ್ತಾರೆ ಅದು. ಅಲ್ಲ, ಬಿದಿರಿಂದ ಕೂಡ ಅಕ್ಕಿ ಸಿಗುತ್ತೆ ಅಂತೆ. ಕೆಲವು ಬಿದಿರಿಂದ ಅಕ್ಕಿ ಥರ ನಾವೀಗ ನಾರ್ಮಲ್ ಆಗಿ ಭತ್ತ ಎಲ್ಲ ತಿಂತೇವಲ್ಲ, ಅದೇ ಥರ ಬಿದಿರಿಂದ ಕೂಡ ಅಕ್ಕಿ ಸಿಗುತ್ತೆ. ಹೌದು, ಎಲ್ಲ ಬಿದಿರಲ್ಲಿ ಆಗೋದಿಲ್ಲ. ಎಲ್ಲ ಬಿದಿರಲ್ಲ ಕೆಲವು ಹೌದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ. ಓಕೆ. ಮೆಣಸು ಕೂಡ ಹಾಕಿದಾರಲ್ಲ, ಕಾಯಿ ಮೆಣಸು. ಅದಕ್ಕೆ ಬೇರೆ ಮಸಾಲೆ ಹಾಕಬೇಕು ಅಂತಿಲ್ವಾ? ಈಗ ಕಾಯಿ ಮೆಣಸು ಖಾರ ಎಲ್ಲ ಇರುವ ಕಾರಣ ಮಸಾಲೆ ಬೇರೆ ಏನೂ ಇಲ್ಲ. ಬೇರೆ ಏನು ಹಾಕಬೇಕು ಅಂತಿಲ್ಲ? ಸ್ವಲ್ಪ ನೀರು ಕೊಡಿ. ನೀರು ಹಾಕಬೇಕು. ಸಾಕಾಗುತ್ತಾ? ಹಾಂ ಹಾಕ್ಬೇಕಾ? ಹಾಂ. ಇದೊಂದು ಸ್ವಲ್ಪ ಗಸಿ ಟೈಪ್ ಇರುತ್ತಲ್ಲ, ಸ್ವಲ್ಪ ಗಸಿ ಟೈಪ್. ಉಪ್ಪು ಲಾಸ್ಟಿಗೆ ಹಾಕೋದಾ ಹೇಗೆ? ಉಪ್ಪು ಲಾಸ್ಟಿಗೆ ಲಾಸ್ಟಿಗೆ ಹಾಕೋದಲ್ಲ? ಯಾಕೆಂತ ಹೇಳಿದ್ರೆ ಬೇಯಿಸುವಾಗ ಇದಕ್ಕೆ ಉಪ್ಪು ಹಾಕಿದ್ದೇನೆ ನಾನು. ಹಾಂ, ಯಾವುದು ಕಣೇಲಿ ಬೇಯಿಸುವಾಗಲೇ ಉಪ್ಪು ಹಾಕಿದ್ರಾ? ಹಾಂ. ಅದು ಚೆನ್ನಾಗಿರುತ್ತಲ್ಲ. ಅದು ಜಾಸ್ತಿ ಬೇಡ, ನಮಗೆ ಟೇಸ್ಟಿಗೆ ಬೇಕಾದಷ್ಟು ಉಪ್ಪು ಅಷ್ಟೇ ಹಾಕೋದು. ಅಷ್ಟೇ. ಒಂದು ಬೌಲ್ ಉಪ್ಪು ಕೊಡಿ. ಓಕೆ. ಅಂದರೆ ಇದು ರೆಡಿ ಆಯಿತಾ? ಹಾಂ, ರೆಡಿ. ಈಗ ಕಣಿಲೆ ಗಸಿ ರೆಡಿಯಾ? ರೆಡಿ. ಓ, ಅಂದರೆ ಈಗ ಈಸಿ ಉಂಟು ಇದು ಮಾಡಲಿಕ್ಕೆ? ಬೇಗ ಆಗ್ತದೆ. ಓಕೆ. ಹಾಗಾದರೆ ಇನ್ನು ನೀವು ಸರ್ವ್ ಮಾಡಲಿಕ್ಕೆ ಹೇಳ್ತೀರಾ? ಓಕೆ ಓಕೆ. ಈಗ ಸರ್ವ್ ಮಾಡೋದಲ್ಲ? ಓಕೆ. ಅಂದರೆ ನೀವೀಗ ಅಂದರೆ ಮೊಸರು ಇಟ್ಕೊಂಡಿದ್ದೀರಾ, ಅಂದರೆ ಅದು ಹೇಗೆ? ಅದು ಲಾಸ್ಟಿಗೆ ಹಾಕೋದಾ? ಹಾಂ, ಲಾಸ್ಟ್ ಮೊಸರು ಹಾಕಿ ಹಾಂ. ನಮಗೆ ಬೇಕಾದಷ್ಟು ಉಪ್ಪು ಹಾಕಿದರೆ ಆಯಿತು. ಓಕೆ. ಹಾಂ. ಈ ಥರ ಮೇಲಿಂದ ಮೊಸರು ಮೊಸರು ಹಾಕದಿದ್ದು ಕೂಡ ನಡೀತದಾ? ಮೊಸರು ಇದು ಹೀಟ್ ಇದೆ, ಹಾಂ, ಹೇಳಿ. ಅದಕ್ಕೆ ಸ್ವಲ್ಪ ಜೀರಿಗೆ ಮೊಸರೆಲ್ಲ ಜಾಸ್ತಿ. ಚೆನ್ನಾಗಿರುತ್ತೆ. ಓಕೆ ಓಕೆ. ಮೊಸರು ಇದ್ದರೆ ಚೆನ್ನಾಗಿರುತ್ತೆ ಅಂತ ನೀವು ಕೂಡ ಹೇಳ್ತೀರಾ. ಬೇಕಿದ್ರೆ ಉಪ್ಪು ಹಾಕೋದು. ಬೇಕಿದ್ರೆ ಉಪ್ಪು. ಓಕೆ. ಇದೆಲ್ಲ ಗಂಜಿ ಊಟಕ್ಕೆ ಒಳ್ಳೆಯದಾಗುತ್ತೆ ಅಂತಲ್ಲ, ಚಟ್ನಿ ಥರ? ಹೌದು ಹೌದು. ಬಿಸಿ ಬಿಸಿಯಾದ ಕಣಲೆ ಸುಕ್ಕ ರೆಡಿ. ಕಣಲೆ ಸುಕ್ಕ ರೆಡಿಯಾಗಿದೆ. ಮೇಲ್ಗಡೆಯಿಂದ ಮೊಸರು ಅಂತೂ ಸ್ಪೆಷಲ್ ಆಗಿ ನಾನು ನೋಡಿದೆ. ಅಂದರೆ ಕಣಲೆ ಸುಕ್ಕ ಅಂತ ಹೇಳಿದರೆ ನೀವು ಹಾಗೆ ಕೊಡ್ತೀರಾ ಅಂತ ಅಂದ್ಕೊಂಡೆ. ಮೇಲ್ಗಡೆ ಮೊಸರು ಹಾಕಿ ಸ್ವಲ್ಪ ಉಪ್ಪೆಲ್ಲ ಹಾಕಿ ಕೊಟ್ಟಿದ್ದೀರಲ್ಲ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ? ಹಾಂ. ಓಕೆ, ಜ್ಯೋತಿ ಮ್ಯಾಮ್ ಸಾಕಾಗಿರುವಂತಹ ಕಣಲೆ ಸುಕ್ಕ ರೆಡಿ ಮಾಡಿ ಕೊಟ್ಟಿದ್ದಾರೆ. ಬಿಸಿ ಬಿಸಿಯಾಗಿ ಘಮ ಘಮ ಅಂತ ಬರ್ತುಂಟು. ಮೇಲ್ಗಡೆ ಸ್ವಲ್ಪ ಏನು ಮೊಸರೆಲ್ಲ ಹಾಕಿ ಕೊಟ್ಟು ಗಮ್ಮತ್ ಮಾಡಿದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಕಳಲೆ ಗಸಿ ತಯಾರಿಸೋ ವಿಧಾನ. ಮೊದಲು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಬಿಸಿಯಾದ ನಂತರ 4 ರಿಂದ 5 ದಿನ ನೀರಿನಲ್ಲಿ ನೆನೆಸಿ ತೆಗೆದು ಉಪ್ಪು ಹಾಗೂ ಅರಿಶಿನ ಪುಡಿ ಹಾಕಿ ಬೇಯಿಸಿದ ಕಳಲೆಯನ್ನು ಹಾಕಿ ಹುರಿಯಿರಿ. ನಂತರ ಜೀರಿಗೆ ಪುಡಿ, ರುಬ್ಬಿದ ಮಸಾಲೆ ಹಾಕಿ ಹುರಿಯಿರಿ. ಸ್ವಲ್ಪ ನೀರು ಹಾಕಿ ಬೇಯಿಸಿಕೊಳ್ಳಿ. ಬೆಂಕಿ ಆರಿಸಿದ ನಂತರ ಮೊಸರು ಸೇರಿಸಿ ಸರ್ವ್ ಮಾಡಿ. ಈಗ ಬಿಸಿ ಬಿಸಿಯಾದ ಕಳಲೆ ಗಸಿ ತಯಾರು. ಓಕೆ, ಕಣಲೆ ಸುಕ್ಕ ಹೇಗೆ ಮಾಡೋದು ಅಂತ ನೋಡಿದಾರಲ್ಲ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರು ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ಟೂದಾಲ್, ಸತ್ಯನಾಥ್ ಹೂಸ್, ಮೆಕಲ್ ಹೋಮ್ ಅಪ್ಲಯನ್ಸಸ್, ಇಸ್ಮಾಯ ವಾಟರ್ ಕಣ್ಣೂರು, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್, ಜ್ಯೋತಿಯವರು ಸಾಕಾಗಿರುವಂತಹ ಏನೋ ಒಂದು ಗಸಿ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಅಂತ ಗೊತ್ತಿಲ್ಲ. ಎಸ್ ಮ್ಯಾಮ್, ಇವಾಗ ಮೊಳಕೆ ಬರಿಸಿದ ಹೆಸರು ಕಳಲ್ಲ, ಅದರಿಂದ ಏನು ಮಾಡ್ತಿದ್ವಿ ಅಂತ ಹೇಳಿದ್ರು? ಅದರದ್ದು ಸುಕ್ಕ. ಅದರದ್ದು ಕೂಡ ಸುಕ್ಕಲ್ಲ. ಓಕೆ, ಸ್ಟಾರ್ಟ್ ಮಾಡುವ. ಎಂತ ಬೇಕು ಫಸ್ಟ್? ಈಗ ನನಗೆ ಬೇಯಿಸ್ಕೊಳ್ಳಿಕ್ಕೆ ಒಂದು ಬಾಣಲೆ ಬೇಕಾ? ಓಕೆ, ಬಾಣಲೆ ಅಂತೂ ರೆಡಿ ಇದೆ. ಮೊಳಕೆ ಅದು ಎಷ್ಟು ದಿವಸ? ಅಂದರೆ 3 ದಿವಸ ಆಗಿದೆ. 3 ದಿವಸ ಆಗಿದೆ. ಓಕೆ, ಇದಕ್ಕೆ ನೀರು ಹಾಕಿ. ನೀರು ಹಾಕಿ. ಓಕೆ, ಅಂದರೆ ಇದನ್ನು ಫ್ರೈ ಮಾಡಬೇಕು ಅಂತಿಲ್ಲ? ಇಲ್ಲ ಇಲ್ಲ, ಆಫ್ ಆಯಿಲ್, ಅಂದರೆ ಫುಲ್ ಬೇಯಿಸೋದು ಬೇಡ. ಹಾಂ, ಸಾಕಾ? ಸಾಕು ಸಾಕಲ್ಲ? ನೀರು ಬಿಸಿ ಆಗಲಿ. ಓಕೆ, 1 ಕಪ್ಪಿನಷ್ಟು ಮೊಳಕೆ ಬರಿಸಿದ ಹೆಸರು ಕಾಳು. ಓಕೆ,
ಅದು ಹೆಸರುಕಾಳು ಆರೋಗ್ಯಕ್ಕೆ ಕೂಡ ಒಳ್ಳೇದಲ್ಲ? ಹೌದು. ಏನು ತಂಪ ಹೇಗೆ? ಇದು ತಂಪು, ವಾರದಲ್ಲಿ 1-2 ದಿವಸ ಆದ್ರೂ ಮೊಳಕೆ ಕಟ್ಟಿದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಡೈಲಿ ನಾನ್ ವೆಜ್ ಎಲ್ಲ ಮಾಡಬಾರ್ದು, ಈ ಥರ ಎಲ್ಲ ಮಾಡಿ ತಿನ್ನಬೇಕು. ಓಕೆ, ಹೆಸರುಕಾಳು ಈ ಥರ ಎಲ್ಲ ಮೊಳಕೆ ಬರಿಸಿ ತಿಂದರೆ ಒಳ್ಳೇದಿರುತ್ತಲ್ಲ? ಹೌದು. ಆಮೇಲೆ ನಾವು ಈಗೆಲ್ಲ ಹಾಗೆ ತಿನ್ನೋದಕ್ಕಿಂತ ಮೊಳಕೆ ಬರಿಸಿ ತಿಂದರೆ ಒಳ್ಳೇದು. ಹೌದು. ವಿಟಮಿನ್ ಇರ್ತದೆ ಚೆನ್ನಾಗಿ ಮೊಳಕೆ ಬಂದರೆ ಅಲ್ಲ. ಇದನ್ನು ನೋಡುವಾಗ ನಮಗೆ ಉಂಟಲ್ಲ, ಈ ಹಳ್ಳಿಯ ಸೈಡೆಲ್ಲ ಈ ಮಳೆಗಾಲದಲ್ಲೆಲ್ಲ ಗೇರು ಬೀಜ ಇರುತ್ತೆ, ಅದು ಮೊಳಕೆ ಬಂದು ಚೆನ್ನಾಗಿರುತ್ತೆ ನೋಡಿ. ನೀವು ತಿಂದಿದ್ರೆ ಅದನ್ನೆಲ್ಲ ಚಿಕ್ಕದಿರುವಾಗೆಲ್ಲ? ಗೇರು ಬೀಜ ಆಗೋ ಟೈಮಲ್ಲೆಲ್ಲ ನಿಮಗೆ ಉದಾಸೀನ ಹಾಗೆ ಕೆಲವು ಬೀಜ ಎಲ್ಲ ಹಾಗೆ ಬಿದ್ದಿರುತ್ತಲ್ಲ, ಅದು ಮಳೆಗಾಲ ಬಂದಾಗ ಅದು ಹುಟ್ಕೊಳ್ತದೆ. ಅದನ್ನು ಹಾಗೆ ತೆಗೆದು ಪದಾರ್ಥ ಎಲ್ಲ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಅದನ್ನು ಹೆರ್ಕೊಂಡು ತಿನ್ನೋದೆಲ್ಲ ಇರುತ್ತೆ. ನಮ್ಮ ಕಡೆ ಗೇರು ಬೀಜ ಎಲ್ಲ ಇಲ್ಲ. ಗೇರು ಬೀಜ ಇಲ್ಲ, ಕಾಫಿ ಇರುವುದು. ನೀವು ಕಾಫಿ ಅಂದರೆ ಎಲ್ಲಿ ಪ್ರಾಪರ್ ಎಲ್ಲಿ? ಮಡಿಕೇರಿ. ಓಕೆ, ಹಾಗಾದ್ರೆ ನಿಮ್ಗೆ ಅದರ ಐಡಿಯಾಸ್ ಗೊತ್ತಿಲ್ಲ. ಸಾಕಾಗುತ್ತಾ? ಅಂದರೆ ಜಾಸ್ತಿ ಬೇಯಬೇಕು ಅಂತಿಲ್ಲ ಇಲ್ಲ ಅಂತ? ಜಾಸ್ತಿ ಬೆಂದರೆ ಅದು ಮುದ್ದೆ ಆಗ್ತದೆ, ಎಲ್ಲ ಪಾಯಸ ಥರ. ಆಮೇಲೆ ಹೆಸರು ಬೇಳೆ ಪಾಯಸ ಬಾಯಿಗೆ ಸಿಗೋದಿಲ್ಲ ಅದು. ಸಾಕಲ್ಲ, ಬಾಗಿಸೋಣ ಇದನ್ನು. ಓಕೆ, ಏನೋ ಪುನಃ ಏನು ಫ್ರೈ ಮಾಡ್ಲಿಕ್ಕೆ ಉಂಟಾ ಹೇಗೆ? ಫ್ರೈ ಇಲ್ಲ, ಫಸ್ಟ್ ಬೆಳ್ಳುಳ್ಳಿ ಒಗ್ಗರಣೆ. ಓಕೆ, ಇದರಲ್ಲೇ ಮಾಡ್ಬೋದಾ? ಅದರಲ್ಲೇ ಮಾಡ್ಬೋದಲ್ಲ. ಹಾಗಾದರೆ ನಾವು ಒಲೆ ಒರೆಸುವಲ್ಲ ಹಾಗಾದರೆ. ಎಣ್ಣೆ ಹಾಕಿ. ಓಕೆ, ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕು. ಒಂದು ಬಾಣಲೆ ಯಾವಾಗಲೇ ಬಿಸಿದ ಕಾರಣ ಬೇಗ. ಹೌದು. ಕರಿಬೇವು ಹಾಕ್ತಿದ್ದೀರಾ? ಅಂದರೆ ಇದು ಒಗ್ಗರಣೆ ಟೈಪ್ ಅಲ್ಲ ಇದು? ಹೆಸರುದು ನಾವು ಮಾರ್ನಿಂಗ್ ಎಲ್ಲ ಮಾಡ್ತೇವಲ್ಲ, ಏನು ಹೆಸರು ಕಾಳಿದು ಅದೇ ಥರ ಬರುತ್ತಾ ಹೇಗೆ? ಗಸಿ ಅಂದರೆ ಈಗ ಅದು ಬರೀ ಬೇಯಿಸಿರ್ತಾರೆ, ಮೊಳಕೆ. ಉಪ್ಪು ಕರಿ ಏನು ಹೇಳ್ತಾರೆ? ಕರಿ ಹೇಳ್ತಾರೆ. ಅದು ಬೇಯಿಸಿ ಅಲ್ಲ, ಮೊಳಕೆ ಬರ್ತಿಲ್ಲ. ಧನಿಯಾ ಪುಡಿ ಅಲ್ಲ? ಓಕೆ, ಉಪ್ಪು ರುಚಿಗೆ ತಕ್ಕಷ್ಟು ಅಲ್ಲ. ಅರಿಶಿನ ಅಲ್ಲ? ಖಾರದ ಪುಡಿ ಬೇಕಲ್ಲ? ಖಾರದ ಪುಡಿ ಅಂತ ಬಂದಾಗ ನಾನು ಅವರ ಸ್ಪೆಷಲ್ ಆದಂತಹ ಖಾರದ ಪುಡಿ ಹಾಕಿ ಎಷ್ಟು ಬೇಕು? 1 ಸ್ಪೂನ್ ಬೇಕಾ? ಬೇಯಿಸಿದ ಹೆಸರು. ತೆಂಗಿನಕಾಯಿ 1 ಕಪ್ಪಿನಷ್ಟು ಹಾಕ್ತಿದ್ದೀರಾ? ಜಾಸ್ತಿ ಆಗಲ್ಲ? ಹಾಕಿದರೆ ಒಳ್ಳೆಯದು. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ, ಅರಿಶಿಣ ಎಲ್ಲ ಹಾಕಿದ ಕಾರಣ. ಹೌದು. ಆಲ್ಮೋಸ್ಟ್ ರೆಡಿ ಅಲ್ಲ? ರೆಡಿ ಆಯಿತು ಇವಾಗ. ಸ್ವಲ್ಪ ತೆಂಗಿನಕಾಯಿ ಹಾಗೆ ನಮ್ಮದು ಏನು ಹೆಸರು ಕಾಳಿದು ಏನು ಗಸರು ರೆಡಿ ಅಲ್ಲ? ಹೌದು. ಓಕೆ, ಈಗ ಸರ್ವ್ ಮಾಡೋದಲ್ಲ? ಬಿಸಿ ಬಿಸಿಯಾದಂತಹ ಹೆಸರು ಕಾಳಿನ ಮೊಳಕೆ ಬರಿಸಿದ ಗಸಿ. ಓಕೆ, ಹೆಸರು ಕಾಳಿನ ಗಸಿ ರೆಡಿ. ಸುಕ್ಕ ಅಲ್ಲ, ಗಸಿ ಇಲ್ಲ, ಸುಕ್ಕ ಅಲ್ಲ, ಡ್ರೈ ಆಗಿದೆ. ಇದು ಎಲ್ಲ ಊಟಕ್ಕೆ ಎಲ್ಲ ಮ್ಯಾಚಿಂಗಾ? ಬೆಳಿಗ್ಗೆ ನಾಷ್ಟಕ್ಕೂ ತಿನ್ಬೋದಾ? ಅದೇ ನಾನು ಹೇಳಿದ್ದು. ಹೆಸರು ಕೇಳಿದ್ದು ನಾರ್ಮಲ್ ಆಗಿ ಏನು ಮೊಳಕೆ ಬರೆಸೋದು ಕೂಡ ನಾವು ಏನು ಹೆಸರು ಕಾಳಿದು ಮಾಡ್ತೇವೆ. ರಾತ್ರಿ ಊಟ ಮಾಡದೆ ಹಾಗೆ ಅದನ್ನೇ ತಿಂದು ಹಾಗೆ ತಿನ್ಬೋದು. ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ತಂಪಿಗೆಲ್ಲ ಒಳ್ಳೆಯದು. ಸಾಕಾಗಿತ್ತು, ಘಮ ಮತ್ತು ಪರಿಮಳ ಬರ್ತದೆ. ಟೇಸ್ಟ್ ನೋಡೋಲ್ಲ ಹಾಗಾದರೆ? ಓಕೆ, ಜ್ಯೋತಿ ನಾನು ಸಕಲಾಗಿರುವಂತಹ ಹೆಸರು ಕಾಳಿನ ಸುಕ್ಕ ರೆಡಿ ಮಾಡಿಬಿಡ್ತಾರೆ. ಡ್ರೈ ಆಗಿ ಗಮ್ಮದು ಕಾಣ್ತಾ ಉಂಟು. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊಳಕೆ ಬರಿಸಿದ ಹೆಸರು ಕಾಳಿನ ಸುಕ್ಕ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು
ಮೊಳಕೆ ಬರಿಸಿದ ಹೆಸರು ಕಾಳನ್ನು ಬೇಯಿಸಿ. ಹೆಸರು ಕಾಳು ಅರ್ಧ ಬೆಂದ ನಂತರ ಸೋಸಿಕೊಳ್ಳಿ. ನಂತರ ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕರಿಬೇವು, ಹೆಚ್ಚಿದ ಈರುಳ್ಳಿಯನ್ನು ಹುರಿದು, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಪುಡಿ, ಮೆಣಸಿನ ಪುಡಿ ಹಾಕಿ ಹುರಿಯಿರಿ. ಆನಂತರ ಬೇಯಿಸಿದ ಹೆಸರು ಕಾಳು, ತೆಂಗಿನ ತುರಿ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ರುಚಿಕರವಾದ ಮೊಳಕೆ ಬರಿಸಿದ ಹೆಸರು ಕಾಳಿನ ಸುಕ್ಕ ಸವಿಯಲು ಸಿದ್ಧ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಫಸ್ಟಿಗೆ ಅದು ನೋಡುವ ಟೇಸ್ಟ್ ಕಣಲೆ ನೋಡುವ ಅಲ್ಲ. ಓಕೆ, ನೀವು ಇದೆಲ್ಲ ಊಟಕ್ಕೆಲ್ಲ ಒಳ್ಳೆ ಅಂತ ಹೇಳ್ತಿದ್ದೀರಾ, ನಾವು ಹೀಗೆ ಟೇಸ್ಟ್ ನೋಡುವಲ್ಲ. ಹಾಂ, ನಾನು ಅಂದ್ಕೊಂಡೆ ನೀವೇನು ಉಪ್ಪು 2 ಸಲ ಹಾಕಿದ್ರಲ್ಲ, ಸ್ವಲ್ಪ ಜಾಸ್ತಿನೇ ಇರ್ಬೋದು ಅಂತ ಅಂದ್ಕೊಂಡೆ. ಇದು ಚೆನ್ನಾಗುಂಟು, ಅಂದರೆ ಏನು ಮೊಸರಿಗೆ ಪಕ್ಕ ಮ್ಯಾಚಿಂಗ್ ಆಗುತ್ತೆ. ಹೌದು, ನಿಮಗೆ ನೋಡಿ ಅಡುಗೆ ಮಾಡೋರಿಗೆ ಗೊತ್ತು ಎಷ್ಟೇ ಉಪ್ಪು ಬೇಕು ಅಂತ. ಚೆನ್ನಾಗಿದೆ, ಇದು ಊಟಕ್ಕೆಲ್ಲ ಚೆನ್ನಾಗಿರುತ್ತಲ್ಲ. ನಮ್ಮಲ್ಲಿ ಕಣಲೆಲ್ಲ ಸಿಗೋದು ಕಡಿಮೆ, ಚಪಾತಿಗೂ ತಿನ್ಬೋದಲ್ಲ. ಓಕೆ, ಈಗ ಹೆಸರು ಮೊಳಕೆ ಬರಿಸಿದ ಹೆಸರು ಕಾಳಿನ ಗಸಿ ಎಲ್ಲ ಸುಕ್ಕಲ್ಲ, ಸುಕ್ಕ. ಓಕೆ, ಇದು ಸಾಗುಂಟು. ತೆಂಗಿನಕಾಯಿ ಎಲ್ಲ ಹಾಗೆ ಹಾಕಿ ಉಂಟಲ್ಲ, ಡ್ರೈ ಆಗಿ ಬಂದರೆ ಸಾಕಾಗುಂಟು. ನಾರ್ಮಲ್ ರಾತ್ರಿ ಊಟ ಮಾಡೋದು ಬೇಡ ಅಂದರೆ ಇದನ್ನೇ ಹೀಗೆ ತಿನ್ಬೋದಲ್ಲ, ಸಾಕಾಗುಂಟು. ಅಂದರೆ ಈಗ ಹೆಸರು ಕಾಳು ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಹೆಲ್ದಿಯಾಗಿ ನಾವು ಈ ಥರ ಮಾಡಿಕೊಂಡಿದ್ರೆ ಒಂದು ಹೊತ್ತಿನ ಊಟವನ್ನು ಕ್ಯಾನ್ಸಲ್ ಮಾಡಿ ಈ ಥರ ತಿನ್ಬೋದಲ್ಲ. ಸಾಕಾಗುಂಟು, ಟೇಸ್ಟಿಯಾಗಿ ಬಂದಿದೆ. ಅದರಲ್ಲಿ ಕಣಲೆ ಮತ್ತು ಇನ್ನೊಂದು ಹೆಸರು ಕಾಳಿದ್ದು 2 ಕೂಡ ಸ್ಪೆಷಲ್ ಆಗಿ ನಿಮ್ಮ ಕೈ ರುಚಿ ಚೆನ್ನಾಗಿ ಬಂದಿದೆ. ಹೇಗೆ ಅನ್ನಿಸ್ತು? ಚೆನ್ನಾಗಿ ಅನ್ನಿಸ್ತಲ್ಲ, ಟೇಸ್ಟ್ ಆಗಿತ್ತು ಕೂಡ. ನಮ್ಮ ಈ ಒಂದು ಸೌರುಚಿ ಅಡುಗೆ ಮನೆಯಲ್ಲಿ 2 ಡಿಶ್ ಹೇಳ್ಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಹಾಗೆಯೇ ಸಂತೋಷ್ ರೈಸ್ ಮಿಕ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ನಿಮ್ಮನ್ನು ಹಾಗೆ ಬಿಡುವುದಿಲ್ಲ. ಇನ್ನು ನಾನು ಅವರ ಮಸಾಲೆ ಉಂಟಲ್ಲ, ಇದೆಲ್ಲ ಸ್ಪೆಷಲ್ ಆಗಿ ಅಡುಗೆ ಮಾಡಿದ್ರು ಉಂಟಲ್ಲ, ಮನೆಯಲ್ಲೆಲ್ಲ ಘಮ ಅಂತ ಪರಿಮಳ ಬರ್ತದೆ. ಹಾಗೆ ಇದು ಕೂಡ ಒಂದು ನಿಮಗೆ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ, ಜ್ಯೋತಿ ಮ್ಯಾಮ್ ಸಾಕಾಗಿರುವಂತಹ ಏನು ಕಣಲೆಯ ಗಸಿ ಮತ್ತು ಇನ್ನೊಂದು ಹೆಸರು ಕಾಳಿನ ಸುಕ್ಕ 2 ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದರೆ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಸಂಚಿಕೆನ ಇಲ್ಲಿ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.